ಬಿಎನ್ಐ ಮಂಗಳೂರು ವತಿಯಿಂದ ಕರಾವಳಿ ಎಕ್ಸ್ಪೋ 2021 ವರ್ಚುವಲ್ ಬಿಸಿನೆಸ್ ಎಕ್ಸಿಬಿಷನ್ ಅನ್ನು ಆಗಸ್ಟ್ 20 ರಿಂದ ಆಗಸ್ಟ್ 22 ರವರೆಗೆ ಆಯೋಜಿಸುತ್ತಿದ್ದೇವೆ ಎಂದು ಬಿಎನ್ಐ ಮಂಗಳೂರಿನ ಕರಾವಳಿ ಎಕ್ಸ್ಪೋ ಇದರ ಅಧ್ಯಕ್ಷರಾದ ಸುನಿಲ್ ದತ್ ಪೈ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಎನ್ಐ ಮಂಗಳೂರಿನ 4 ಅಧ್ಯಾಯಗಳ ಭಾಗವಾಗಿದೆ. ಈ ಸಾಂಕ್ರಾಮಿಕ ಸಮಯದಲ್ಲಿ ಬಿಎನ್ಐ ಮಂಗಳೂರು ವತಿಯಿಂದ ವರ್ಚುವಲ್ ಎಕ್ಸ್ಪೋವನ್ನು ಆಯೋಜಿಸುತ್ತಿದ್ದೇವೆ. 120ಕ್ಕೂ ಹೆಚ್ಚು ವ್ಯವಹಾರವು ಮತ್ತು ಉತ್ಪನ್ನಗಳ ಹಾಗೂ ಸೇವೆಗಳನ್ನು ಪ್ರದರ್ಶಿಸುತ್ತಿದೆ. ಇದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕೇರಳ, ಕೊಡಗು ಹಾಗೂ ಭಾರತ ಹಾಗೂ ವಿಶ್ವದ ಇತರ ಭಾಗಗಳಲ್ಲಿನ ಗ್ರಾಹಕರಿಗೆ ತಕ್ಷಣದ ಅಗತ್ಯಗಳು ಮತ್ತು ಭವಿಷ್ಯದ ಅಗತ್ಯಗಳಿಗಾಗಿ ಗುಣಮಟ್ಟದ ವ್ಯವಹಾರದೊಂದಿಗೆ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕರಾವಳಿ ಎಕ್ಸ್ಪೋವನ್ನು ಆಗಸ್ಟ್ 20 ರಂದು ಸಂಜೆ 7:30ಕ್ಕೆ ಬಿಎನ್ಐ ಎಪಿಎಸಿ ಮತ್ತು ಎಂಎಫ್ಎಎಸ್ನ ಅಧ್ಯಕ್ಷರಾದ ಎಂಎಸಿ ಶ್ರೀನಿವಾಸನ್, ಬಿಎನ್ಐ ಇಂಡಿಯಾದ ಜಿಲ್ಲಾ ನಿರ್ದೇಶಕರಾದ ಮುರಳಿ ಶ್ರೀನಿವಾಸನ್, ಬಿಎನ್ಐ ಮಂಗಳೂರಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಗಣೇಶ್ ಎನ್ ಶರ್ಮಾ ಸೇರಿದಂತೆ ಸಮಿತಿಯ ಸದಸ್ಯರು, ಬಿಎನ್ಐ ಮಂಗಳೂರಿನ ನಿರ್ದೇಶಕರು ಮತ್ತು ರಾಯಭಾರಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದರು. ಕರಾವಳಿ ಎಕ್ಸ್ಪೋ 2021 ಎ ವರ್ಚುವಲ್ ಬಿಸಿನೆಸ್ ಎಕ್ಸಿಬಿಷನ್ ಅನ್ನು ಇದೇ ಬರುವ ಆಗಸ್ಟ್ 20, 21, 22 ತಾರೀಕಿಗೆ ಆರ್ಗನೈಸ್ ಮಾಡಲಿಕ್ಕಿದ್ದೇವೆ. ಇದರ ಸ್ಪಾನ್ಸರ್ಸ್ ಆಗಿ ಎಸ್ಎಲ್ ಶೇಟ್ ಜುವೆಲ್ಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್, KS Rao Road, Mangalore, co-sponsored by Royce UPVC Doors and Windows, Koteshwar, and ಶ್ರೀ ವಿನಾಯಕ ಗರೋಡಿ, ಮ್ಯಾಂಗ್ಳೂರ್, ಇವರು ನಮ್ಮ ಸ್ಪಾನ್ಸರ್ಸ್ ಆಗಿರ್ತಾರೆ. BNA Mangalore started its operation in Dakshina Kannada in 2018 with 185 plus business men and women entrepreneurs are part of 4 chapters in BNI Mangalore to grow their business. In this challenging pandemic time, BNI Mangalore is organizing this virtual expo where 120 plus businesses are exhibiting their products and services. This will help consumers across Dakshina Kannada, Udupi, North Kerala, Kodagu and other parts of India and world to engage with the quality of business for their immediate needs and future needs. ಅನಂತರ ಅನುಪಮ್ ಅಡ್ವರ್ಟೈಸರ್ ಮತ್ತು ಪೈಲ್ ಸೇಲ್ಸ್ ಸುಜುಕಿಯ ರೀಜನಲ್ ಟ್ರೈನರ್ ಹಾಗೂ ಪ್ರಮೋಷನ್ ಕೋಆರ್ಡಿನೇಟರ್ ಅರುಣ್ ಪೈ ಅವರು ಮಾತನಾಡಿ, ಬಿಎನ್ಐ ವಿಶ್ವದ ಪ್ರಮುಖ ವ್ಯವಹಾರ ರೆಫರಲ್ ಸಂಸ್ಥೆಯಾಗಿದ್ದು ವಿಶ್ವದಾದ್ಯಂತ 10,300ಕ್ಕೂ ಹೆಚ್ಚು ಬಿಎನ್ಐ ಅಧ್ಯಾಯಗಳಲ್ಲಿ 284,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. 2020ರಲ್ಲಿ ಬಿಎನ್ಐ 11.5 ಮಿಲಿಯನ್ ಮೌಲ್ಯಯುತ ಹೊಸ ಕ್ಲೈಂಟ್ ರೆಫರಲ್ಗಳನ್ನು ಹಂಚಿಕೊಂಡರು ಮತ್ತು 16.2 USD ಆದಾಯವನ್ನು ಗಳಿಸಿದರು ಎಂದು ಹೇಳಿದರು. So BNI is the world's largest business referral organization with over 284,000 members in 10,300 chapters across the world. So in 2020 alone, BNI members have shared over 11.5 million referrals and closed a business of $16.2 billion US dollars. So in India, we have BNI in 102 cities with the 40,000 members operating by the Giver's Gain philosophy. BNI Mangalore started its operations in Dakshin Kannada in 2018. We have over 185 plus businessmen and women across 4 chapters in BNI Mangalore who are growing their business with BNI. ಬಿಎನ್ಐ ಮಂಗಳೂರಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಎನ್ ಶರ್ಮಾ ಅವರು ಮಾತನಾಡಿ ಎಕ್ಸ್ಪೋದ ಕುರಿತು ಮಾಹಿತಿಯನ್ನ ನೀಡಿದರು. ಈ ಟೈಮಲ್ಲಿ ಯಾವಾಗ ನಮಗೆ ನಮ್ಮ ಬಿಸ್ನೆಸ್ ಮೆನ್ನೂ ಆಚೆ ಇವಾಗ ಎಕ್ಸಿಬಿಷನ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗೇನೆ ಕನ್ಸ್ಯೂಮರ್ಸ್ಗೂ ಇವತ್ತು ಒಂದು ಏನು ಆಗ್ತಾ ಇದೆ ಮಾರ್ಕೆಟಲ್ಲಿ ಏನು ನೋಡಬೇಕಂತ ಗೊತ್ತಾಗಬೇಕಂತ ಇದ್ದಾಗ ಅದಕ್ಕೋಸ್ಕರ ಇದೊಂದು ವರ್ಚುವಲ್ ಎಕ್ಸ್ಪೋ ತಂದಿರೋದಲ್ಲಿ ಇಮಿಡಿಯೇಟ್ ಆಗಿ ಸೇಲ್ಸ್ ಅಂತ ಅಲ್ದಿರು ಅವರ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಇವತ್ತು ತಿಳ್ಕೊಂಡ್ರೆ ಮುಂದಿನ ಬರುವ ಟೈಮಲ್ಲಿ ಅವ್ರಿಗೆ ಬೇಕಾದಾಗ ಅವ್ರಿಗೆ ಅಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ ಹತ್ರ ಆ ಪ್ರಾಡಕ್ಟ್ ಸಿಗುತ್ತೆ ಅಂತ ಗೊತ್ತಾಗತ್ತಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಎಕ್ಸ್ಪೋನ ಆರ್ಗನೈಸ್ ಮಾಡಿರೋದು. ಇಮಿಡಿಯೇಟ್ ಸೇಲ್ಸ್ ದೃಷ್ಟಿಯಿಂದ ಮಾಡಿಲ್ಲ ಇದನ್ನು. ಸೊ ಮುಂದಕ್ಕೆ ಅವ್ರಿಗೆ ಉಪಯೋಗ ಬರೋವಂಥದ್ದಕ್ಕೂ ಅವ್ರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ. ಇನ್ನೊಂದೇನಂತ ಹೇಳಿದ್ರೆ, ಇದಕ್ಕೆ ಯಾರೇ ಒಬ್ರು ಬರೋದಕ್ಕೋಸ್ಕರ ಯಾರೇ ಇವಾಗ ವಿಸಿಟರ್ ಆಗಿ ಬರ್ತಾರೆ, ಅವರು ಎಲ್ಲ ಸ್ಟಾಲ್ಸ್ ಅನ್ನು ನೋಡ್ಬೇಕಂತ ಇರುವಾಗ್ಲೂ ಇದು ಕಂಪ್ಲೀಟ್ ಉಚಿತವಾದ ಒಂದು ಇದಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಆಗಲಿ ಏನೂ ಇಲ್ಲ.
ಹಲವಾರು ಕಡೆ ನೋಡಿದೀವಿ ಎಕ್ಸ್ಪೋ ಅಂತ, ವರ್ಚುವಲ್ ಎಕ್ಸ್ಪೋ ಅಂತ ಹೇಳಿದಾಗ ಅದಕ್ಕೆ ಎಂಟ್ರಿ ಫೀಸ್ ಇಟ್ಟಿರೋಂಥ ಇದು ಇದೆ. ಬಟ್ ನಾವಿಲ್ಲಿ ಯಾವುದೇ ತರ ಒಂದು ಎಂಟ್ರಿ ಫೀಸ್ ಯಾರು ಬೇಕಾದ್ರೂ ಬರ್ಬೋದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಮತ್ತು ಮಹೇಶ್ ಇಂಜಿನಿಯರಿಂಗ್ ಸಪೋರ್ಟ್ನ ನಿರ್ದೇಶಕರಾದ ಮಹೇಶ್ ಕಾಮತ್, A1 ಲಾಜಿಸ್ಟಿಕ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಆನ್ಲೈನ್ ಎಕ್ಸ್ಪೋದ ಸ್ಪೆಷಲಿಸ್ಟ್ ಪ್ರವೀಣ್ ಉಡುಪ ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.